to my channel Karthas Vlogs. ನಾನು ನಿಮ್ಮ ಪ್ರೀತಿಯ ಕಾರ್ತಿ. ಹೋಪ್ ಆಲ್ ಆಫ್ ಯು ಆರ್ ಫೈನ್. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ನಿಮ್ಮನ್ನ ಒಂದು ಕ್ವೆಶನ್ ಕೇಳಿದೆ. ಆ ಕ್ವೆಶನ್ಗೆ ಆನ್ಸರ್ ಮಾಡೋದಕ್ಕೆ ಎಲ್ಲರೂ ಟ್ರೈ ಮಾಡ್ತಿದ್ದೀರಾ. ನಾನು ಆನ್ಸರ್ ಹೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ಇವತ್ತು ಯಾವ ದಿನ ಗೊತ್ತಾ? ಇವತ್ತು ವೆನ್ಸ್ಡೇ. ಟೈಮ್ ಆಗಿದೆ, ಎಷ್ಟಾಗಿದೆ ಟೈಮ್ ನೋಡು? ಕರೆಕ್ಟ್ ಟೈಮ್ 5:32 ಆಗಿದೆ. 6 o'clock ಆಗೋದಕ್ಕೆ ಕಾಯ್ತಾ ಇದ್ದೀನಿ ಆಯ್ತಾ ನಾನು. ಯಾಕಂದ್ರೆ ದೀಪ ಹಚ್ಬಿಟ್ಟು ಆಮೇಲೆ ಆಂಟಿ ಮನೆ ಹತ್ರ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಆಂಟಿ ಮಗಳು ಬಂದಿದ್ದಾರೆ, ಒಂದು ಸ್ವಲ್ಪ ಕುತ್ಕೊಂಡು ಹೀಗೆ ಸುಮ್ಮನೆ ಚಿಟ್ ಚಾಟ್ ಮಾಡೋದಕ್ಕೆ. ಓಕೆ, ಲಾಸ್ಟ್ ವ್ಲಾಗ್ ಅಲ್ಲಿ ಏನ್ ಕ್ವಶನ್ ಕೇಳಿದ್ದೆ ಮರ್ತೋಯ್ತು ನನಗೆ. ನಿಮಗೆ ನೆನಪಿದ್ಯಾ? ಸುಮ್ಮನೆ ಅವ್ರನ್ನ ಸ್ವಲ್ಪ ಆಟ ಆಡ್ಸೋಣ ಅಂತ. ಓಕೆ, ನಾನು ಇವಾಗ ಆನ್ಸರ್ ಹೇಳ್ಬಿಡ್ತೀನಿ ಆಯ್ತಾ. ಆ್ಯಂಡ್ ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಕೂದಲಿನೂ ಒಣಗಿಲ್ಲ. ಸ್ನಾನ ಮಾಡಿ ಒಂದು ಹಾಫ್ ಆನ್ ಅವರ್ ಆಯ್ತಷ್ಟೇ. ಇದು ಕೂದಲು ಒಣಗಿಲ್ಲ. ಇದು ಸಮ್ಮರ್ ಮುಗಿತಾ ಇದೆ ಅಲ್ಲ, ವಿಂಟರ್ ಬರ್ತಾ ಇದೆ. ನಮಗೇನು ವಿಂಟರ್ ಡಿಫ್ರೆನ್ಸ್ ಏನಿಲ್ಲ, ಒಂದೇ ಥರ ಇರುತ್ತೆ. ಬಟ್ ಆದ್ರೂ ಕತ್ಲೆ ಬೇಗ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಈ ಟೈಮ್ನಲ್ಲೂ ಕೂಡ ಬೆಳಗ್ಗೆ ಚೆನ್ನಾಗಿರ್ತಾ ಇತ್ತು. ಇವಾಗ ನೋಡಿ 5:30 ಆಗಿದ ತಕ್ಷಣನೇ ಆಲ್ಮೋಸ್ಟ್ 6 o'clock 6:15 ಥರ ಎಲ್ಲ ಕತ್ಲೆ ಆಗ್ತಾ ಬರುತ್ತೆ. ಬೇಗ ಕತ್ಲೆ ಆಗ್ಬಿಡುತ್ತೆ. ಓಕೆ, ಲಾಸ್ಟ್ ವ್ಲಾಗಲ್ಲಿ ಕೇಳಿರೋ ಕ್ವೆಶನ್ಗೆ ಆನ್ಸರ್ ಏನು ಗೊತ್ತಾ? ಹೇಳ್ಬಿಡಲ್ಲ ನಾನು. ನಿಮ್ಗೆ ಹೇಳಿದ್ದೆ ಆನ್ಸರ್ ತುಂಬ ಫನ್ನಿ ಆಗಿದೆ ಅಂತ. ಆ್ಯಂಡ್ ಸುನೀತಾ ಅವರು ಪ್ಯಾಂಟ್ ಅಂತ ಒಂದು ಹೇಳಿದ್ರು. ನಾನು ಅವ್ರಿಗೆ ರಿಪ್ಲೈ ಮಾಡಿದ್ದೀನಿ, ಯು ಆರ್ ವೆರಿ ನಿಯರ್ ಟು ದ ಆನ್ಸರ್ ಅಂತ. ನಾನು ಹೇಳ್ತೀನಿ, ನಾನು ಅದ್ರ ಆನ್ಸರ್ನ ಹೇಳಲ್ಲ, ಇಲ್ಲೆಲ್ಲಾದರೂ ಹಾಕ್ತೀನಿ ಆಯಿತಾ, ನೋಡಿ ಆಯಿತಾ. ಆನ್ಸರ್ ತುಂಬ ಒಂಥರ ಫನ್ನಿ ಆಗಿದೆ. ಆ್ಯಂಡ್ ಆನ್ಸರ್ ಒಂದು ಸ್ವಲ್ಪ ಚಿಚ್ಚಿ ಆ ಥರ ಇದೆ. ಬಟ್ ಆದರೂ ನಾನು ಕ್ವೆಶನ್ ಕೇಳ್ಬಿಡ್ತೀನಿ, ಆನ್ಸರ್ ಹೇಳಲೇಬೇಕು ನಿಮಗೆ. ಆನ್ಸರ್ ಏನು ಅಂತಂದರೆ, ಇರುವೆ ಆನೆ ಹತ್ರ ಹೋಗಿ ಕೇಳಿದಂಥ ವಸ್ತು ಯಾವುದು ಗೊತ್ತಾ? ಆನೆದು ಏನದು? ಎಸ್, ಅದು. ಓಕೆ, ಅದಂತಂದ್ರೆ ಮದುವೆ ಹೇಗಾಯ್ತು ಅಂತ ನೀವು ಕ್ವೆಶನ್ ಮಾಡ್ಬೋದು. ಹೇಗ್ ಮದುವೆ ಆಯ್ತು ಅಂದ್ರೆ ಅದ್ರದ್ದು ಏನದು, ಅದ್ರದ್ದು ಅದು ಇದೆಯಲ್ಲ, ಅದನ್ನ ಶಾಮಿಯಾನ ತರ ಕಟ್ಬಿಟ್ಟು ಅದ್ರ ಕೆಳಗಡೆ ಇರುವೆ ಮಗ್ಳ ಮದುವೆ ನಡೆಸ್ತಾರೆ. ಸೊ ಇದು ಜೋಕ್ ಆಯ್ತಾ. ಅದೇ ಜೋಕ್ನ ನಾನು ನಿಮ್ಗೆ ಕ್ವೆಶನ್ ರೀತಿನಲ್ಲಿ ಕೇಳಿದ್ದೀನಿ. ನೀವೆಲ್ಲ ಎಷ್ಟು ತಲೆ ಕೆಡಿಸ್ಕೊಂಡು ಆನ್ಸರ್ನೆಲ್ಲ ಸಿಕ್ಕಾಪಟ್ಟೆ ಹುಡುಕಿದ್ರ, ಅಂಡ್ ಯಾರು ಆನ್ಸರೇ ಮಾಡಲಿಲ್ಲ. ಪ್ಯಾಂಟ್ ಅಂತ ಹೇಳಿದ್ರು. ಓಕೆ, ಶಿ ವಾಸ್ ವೆರಿ ನಿಯರ್ ಟು ದ ಆನ್ಸರ್. ಸುನೀತಾ ಅವರು ತುಂಬ ಟ್ರೈ ಮಾಡಿದ್ದಾರೆ, ತುಂಬ ತಲೆಗೆಲ್ಲ ಹುಳ ಬಿಟ್ಕೊಂಡು ಆನ್ಸರ್ನ ಹುಡುಕಿದ್ದಾರೆ. ಅದೇ ಆನ್ಸರು. ಅದನ್ನ ತಂದ್ಬಿಟ್ಟು ಶಾಮಿಯಾನ, ಇರುವೆಗಳೆಲ್ಲ ಇಷ್ಟಿಷ್ಟೇ ಅಲ್ಲ ಇರೋದು, ಅದಕ್ಕೆ ಅದ್ರದ್ದು ಇದು ಶಾಮಿಯಾನ ತರ ಹಾಗೆ ಆಗುತ್ತೆ. ಅದನ್ನ ಶಾಮಿಯಾನ ತರ ಕಟ್ಬಿಟ್ಟು, ಇಲ್ಲೊಂದು ಆ್ಯಂಟ್ ಇದೆ, ಅದನ್ನ ಶಾಮಿಯಾನ ತರ ಕಟ್ಬಿಟ್ಟು ಇರುವೆಗಳೆಲ್ಲ ಅದ್ರ ಕೆಳಗಡೆ ನಿಂತ್ಕೊಂಡು ಮದುವೆನ ಮಾಡಿ ಮುಗಿಸ್ತಾರೆ. ಸೊ ಅದೇ ವಸ್ತುನ ತಂದಿದ್ದು. ಓಕೆ, ಇದೇ ಆಗಿತ್ತು ಆನ್ಸರ್ ಲಾಸ್ಟ್ ವ್ಲಾಗಿನ ಕ್ವೆಶನ್ಗೆ. ನಿಮ್ಮೆಲ್ಲರಿಗೂ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಎಂಡಲ್ಲಿ ಹೇಳ್ಬೋದಾಗಿತ್ತು. ಇವಾಗ ನಾನು ಆನ್ಸರ್ ಹೇಳಿದೆ ಅಂತ ಆಮೇಲೆ ಬ್ಯಾಕ್ ಹೋಗ್ಬಿಟ್ಟು ಬೇರೆ ವ್ಲಾಗ್ಸ್, ಬೇರೆ ವಿಡಿಯೋಸ್ನ ನೋಡ್ಬಿಟ್ಟು ಕಂಟಿನ್ಯೂಸ್ ಆಗಿ ನೋಡಿ, ಎಂಡ್ ತನಕ ನೋಡಿ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಹಿಟ್ ಲೈಕ್, ಶೇರ್, ಕಮೆಂಟ್. ಸ್ವೀಟ್ ಆಗಿರೋ ಕಮೆಂಟ್ಸ್ನ ತಿಳಿಸಿ. ಕಮೆಂಟ್ ಸೆಕ್ಷನ್ ಇರೋದೇ ನಿಮಗೋಸ್ಕರ. ಆ್ಯಂಡ್ ಪ್ಲೀಸ್ ಎಲ್ರಿಗೂ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಆಯ್ತಾ. ಆ್ಯಂಡ್ ಶೇರ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಇವತ್ತು ರಾತ್ರಿ ಅಂದರೆ ಟುಡೇ ಇಸ್ ವೆನ್ಸ್ಡೇ ನೈಟ್ ನಾವೆಲ್ಲರೂ ಒಂದು ಸ್ವಲ್ಪ ಜನ ಫ್ಯಾಮಿಲಿ ಮೆಂಬರ್ಸ್ ಸೇರಿಕೊಂಡು ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ದಿಸ್ ಇಸ್ ಮಧುವನ್ಸ್ ವಿಲೇಜ್ ರೆಸ್ಟೋರೆಂಟ್ ಅಂತ. ಇದಿರೋದು ಮಂಗಳೂರಿನಲ್ಲಿ. ಅಫ್ಕೋರ್ಸ್ ಮಂಗಳೂರಿನಲ್ಲಿ ಎಲ್ಲಿದೆ ಅಂತಂದರೆ ಏರ್ಪೋರ್ಟ್ ರೋಡ್ ARDನಲ್ಲಿ ಇರೋದು. ಸೊ ನಾವೆಲ್ಲರೂ ಇವತ್ತು ಇಲ್ಲಿಗೆ ಡಿನ್ನರ್ಗೆ ಅಂತ ಬಂದಿದ್ದೀವಿ. ಆ್ಯಂಡ್ ಅದು ತನಿಷ್, ನನ್ನ ಮಗ. ಹೊಸಬ್ರು ಯಾರಾದರೂ ಇದ್ದರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಹೀ ಈಸ್ ಮೈ ಸನ್, ಹಿಸ್ ನೇಮ್ ಇಸ್ ತನಿಷ್. ಆ್ಯಂಡ್ ಅಲ್ಲಿ ಒಬ್ಬರು ಯೆಲ್ಲೋ ಕಲರ್ ಡ್ರೆಸ್ಸಲ್ಲಿ ಹೋಗ್ತಾ ಇರೋದು ನನ್ನ ಹಸ್ಬೆಂಡ್ನ ಕಸಿನ್. ಆ್ಯಂಡ್ ವೈಟ್ ಡ್ರೆಸ್ಸಲ್ಲಿರೋದು ನನ್ನ ಸಿಸ್ಟರ್ ಇನ್ ಲಾ ಮಗಳು. ಐ ಆಮ್ ಸಾರಿ, ಅವ್ರ ಮುಖ ತೋರಿಸೋದಕ್ಕಾಗೋದಿಲ್ಲ. ದೇ ಫೀಲ್ ವೆರಿ ಶೈ. ಆ್ಯಂಡ್ ದಿಸ್ ಇಸ್ ಗ್ರ್ಯಾಬ್ ಯೋರ್ ಕ್ರ್ಯಾಬ್ ಅಂತ. ಸೊ ಇದನ್ನು ಅವರು ಮಾಡಿಕೊಡ್ತಾರೆ ನಮಗೆ ಹೇಳಿದರೆ. ಸೊ ಫ್ರೆಶ್ ಆಗಿದೆ ಕ್ರ್ಯಾಬ್ಸ್. ಯಾರಿಗೆ ಕ್ರ್ಯಾಬ್ ತಿನ್ನೋದಕ್ಕೆ ಇಷ್ಟ, ಯು ಕ್ಯಾನ್ ಕಮ್ ಹಿಯರ್. ನಾವು ಹೇಳಿದಂಥ ಕ್ರ್ಯಾಬ್ನ ಅವರು ನಮಗೆ ಪ್ರಿಪೇರ್ ಮಾಡಿ ಕೊಡ್ತಾರೆ. ಇಟ್ ವಿಲ್ ಬಿ ವೆರಿ ನೈಸ್. ನಾವು ಯಾವತ್ತೂ ಟ್ರೈ ಮಾಡಿಲ್ಲ ಕ್ರ್ಯಾಬ್ನ ಇಲ್ಲಿಗೆ ಬಂದು. ನೋಡೋಣ, ಆದರೆ ಫ್ಯೂಚರಲ್ಲಿ ಯಾವತ್ತಾದರೂ ಟ್ರೈ ಮಾಡಿದ್ರೆ ನಾನು ನಿಮಗೆ ತೋರಿಸ್ತೀನಿ. ಬಟ್ ಆ್ಯಕ್ಚುಲಿ ನನಗೆ ಕ್ರ್ಯಾಬ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ದಿಸ್ ಈಸ್ ಇನ್ಸೈಡ್ ದ ರೆಸ್ಟೋರೆಂಟ್. ಈ ಥರ ಇದೆ. ಅಲ್ಲೆಲ್ಲ ಜ್ಯೂಸ್ ಆ್ಯಂಡ್ ಆಲ್ಕೋಹಾಲ್ ಕೂಡ ಇಲ್ಲಿ ಇದೆ. ಸೊ ಆ ಸೆಕ್ಷನ್ ಅದು. ಆ್ಯಂಡ್ ದಿಸ್ ಇಸ್ ದ ಇನ್ಸೈಡ್ ಲುಕ್. ಆ್ಯಕ್ಚುಲಿ ನಾವು ಬಂದಾಗ ಜನ ಇದ್ದರು, ಆಲ್ರೆಡಿ ಬರ್ತಾಯಿದ್ರು. ನಾವು ಬಂದು ಒಂದು 10-15 ಮಿನಿಟ್ಸ್ ಆದಮೇಲೆ ರೆಸ್ಟೋರೆಂಟ್ ಫುಲ್ ರಶ್ ಆಗೋಯಿತು. ಸೊ ಇಲ್ಲಿ ತುಂಬ ಜನ ಬರ್ತಾರೆ.
ಆ್ಯಂಡ್ ರೆಗ್ಯುಲರ್ ಕಸ್ಟಮರ್ಸ್ ಕೂಡ ಆವಾಗ ಬರೋರು ಇಲ್ಲಿದ್ದಾರೆ. ಇದು ನಾವು ಕೂತಿದ್ದ ಟೇಬಲ್ ಹಿಂದ್ಗಡೆ ಈ ರೀತಿ ಒಂದೆರಡು ಟೇಬಲ್ ಇದೆ ಎಕ್ಸ್ಟ್ರಾ. ಆ್ಯಂಡ್ ಇದು ರೆಸ್ಟೋರೆಂಟ್ ಹೆಸರು ವಿಲೇಜ್ ಆಗಿರೋದ್ರಿಂದ ವಿಲೇಜಲ್ಲಿ ಯೂಸ್ ಮಾಡುವಂಥ ಕೆಲವೊಂದು ವಸ್ತುಗಳನ್ನ ಅಲ್ಲಿ ಇಟ್ಟಿದ್ರು. ಸೊ ಅದನ್ನು ನಾನು ನಿಮಗೆ ತೋರಿಸ್ದೆ. ಆ್ಯಂಡ್ ಇವಾಗ ಆರ್ಡರ್ ಕೊಡ್ತಾ ಇದ್ದೀವಿ. ಏನೆಲ್ಲ ಆರ್ಡರ್ ಕೊಟ್ವಿ, ಏನೆಲ್ಲ ತಿಂದ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ, ಆಯಿತಾ. ಆ್ಯಂಡ್ ಹೀಸ್ ಮೈ ಹಸ್ಬೆಂಡ್. ನೀವು ಫೋನಲ್ಲಿ ಮಾತಾಡ್ತಿದ್ರಲ್ಲ, ಅವರು ನನ್ನ ಹಸ್ಬೆಂಡ್. ಆ್ಯಂಡ್ ಅಲ್ಲಿ ವಾಟರ್ಫಾಲ್ಸ್ ಇದೆ ಆ್ಯಕ್ಚುಲಿ. ನಾನು ಜಸ್ಟ್ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ರೆಸ್ಟೋರೆಂಟ್ ಒಳಗಡೆ ಕಾಲಿಟ್ಟಿದ ತಕ್ಷಣ ಜೋರಾಗಿ ಸೌಂಡ್ ಬರುತ್ತೆ, ನೀರು ಬೀಳ್ತಾ ಇರೋವಂಥದ್ದು ಸೌಂಡ್ ಬರುತ್ತೆ, ಅದು ವಾಟರ್ಫಾಲ್ಸ್. ಆ್ಯಂಡ್ ದಿಸ್ ಇಸ್ ಮೆನ್ಯೂ ಕಾರ್ಡ್. ಬರೀ ನಾನು ನಿಮಗೆ ಒಂದು ಸೈಡ್ ತೋರಿಸ್ತಾ ಇದ್ದೀನಿ, 1 ಪೇಜ್ ಮಾತ್ರ. ರೋಟೀಸ್ ಇದೆ, ಬಿರಿಯಾನಿ ಇದೆ, ಆಮೇಲೆ ಡೆಸರ್ಟ್ಸ್ ಕೂಡ ಇದೆ, ಸ್ಟಾರ್ಟರಲ್ಲಿ ಒಳ್ಳೊಳ್ಳೆ ಐಟಮ್ಸ್ ಇದೆ ಚಿಕನಲ್ಲೆಲ್ಲ. ಸೊ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇಲ್ಲಿರೋ ಫುಡ್ ಐಟಮ್ಸ್. ಸೊ ನಾ ಫಸ್ಟ್ ಆರ್ಡರ್ ಮಾಡಿದ್ದು ಸೂಪ್. ದಿಸ್ ಇಸ್ ಚಿಕನ್ ಮ್ಯಾಂಚೋ ಸೂಪ್. ತುಂಬ ಚೆನ್ನಾಗಿತ್ತು ಸೂಪ್, ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೆಲ್ಲ. ಅದ್ರ ಮೇಲೆ ಹಾಕಿದ್ದು. ಆ್ಯಂಡ್ ದಿಸ್ ಇಸ್ ಮೀ ಡ್ರಿಂಕಿಂಗ್ ದ ಸೂಪ್. ಮುಖ ಕಾಣಿಸ್ತಿಲ್ಲ, ಐ ಆಮ್ ಸೋ ಸಾರಿ. ಮುಖ ಕಾಣಿಸ್ಬಾರ್ದು ಅನ್ನೋ ಥರನೇ ನಾನು ಕ್ಯಾಮ್ರಾನ ಇಟ್ಟಿದ್ದು. ಸೂಪ್ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ವೆರಿ ಟೇಸ್ಟಿ. ಕೆಲವೊಂದು ರೆಸ್ಟೋರೆಂಟಲ್ಲಿ ಸೂಪ್ ಕಲರ್ಲೆಸ್ ಆಗಿರುತ್ತೆ, ಟೇಸ್ಟ್ಲೆಸ್ ಆಗಿರುತ್ತೆ, ಬಟ್ ದಿಸ್ ವಾಸ್ ವೆರಿ ನೈಸ್. ಆ್ಯಂಡ್ ದಿಸ್ ಇಸ್ ಪೆರಿ ಪೆರಿ ಫ್ರೈಸ್. ಇದು ಕೂಡ ಚೆನ್ನಾಗಿತ್ತು, ರೆಡ್ ಕಲರ್ ಇತ್ತು ಆ್ಯಕ್ಚುಲಿ, ಬಟ್ ತಿನ್ನಬೇಕಾದ್ರೆ ಇನ್ನು ಅಷ್ಟೊಂದು ಸ್ಪೈಸಿ ಅಂತ ಅನಿಸ್ಲಿಲ್ಲ. ಆ್ಯಂಡ್ ದಿಸ್ ಇಸ್ ಚಿಕನ್ ತವಾ ಫ್ರೈ. ಇದೊಂದು ಸ್ವಲ್ಪ ಗೀರೋಸ್ ಥರ ಟೇಸ್ಟ್ ಬಂತು ನನಗೆ. ಚೆನ್ನಾಗಿತ್ತು. ಚಿಕನ್ ತವಾ ಫ್ರೈ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಐ ಮೀಟಿಂಗ್ ಅಗೇನ್. ದಿಸ್ ಇಸ್ ಮೀ ಎಂಜಾಯಿಂಗ್ ಮೈ ಸ್ಟಾರ್ಟರ್. ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದು ಚಿಕನ್ ಪ್ಲ್ಯಾಟರ್ಸ್. ಇದರಲ್ಲಿ ಬೇರೆ ಬೇರೆ ಥರದ ವೆರೈಟೀಸ್ ಆಫ್ ಚಿಕನ್ ಇರುತ್ತೆ. ನಾನೊಂದು 2 ಪೀಸ್ ಚಿಕನ್ ತೊಗೊಂಡೆ. ಆ್ಯಂಡ್ ಎಗ್ ಕೂಡ ಇತ್ತು ಚಿಕನ್ ಪ್ಲ್ಯಾಟರಲ್ಲಿ. ದಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಟು ಮೀ. ಯಾಕಂದರೆ ಎಗ್ ಕೊಡೋದಿಲ್ಲ ಚಿಕನ್ ಪ್ಲ್ಯಾಟರ್ ಅಂದರೆ, ಬರೀ ಚಿಕನ್ ಕೊಡ್ತಾರೆ. ಬಟ್ ಇದರಲ್ಲಿ ಒಂದು ಎಗ್ ಕೂಡ ಇತ್ತು. ಆ ಎಗ್ನ ಅವರು ನನ್ನ ಪ್ಲೇಟ್ಗೆ ಹಾಕಿದ್ರು. ಬಟ್ ನಾನು ತಿನ್ನಲಿಲ್ಲ ಎಗ್ನ, ನನ್ನ ಹಸ್ಬೆಂಡಿಗೆ ಕೊಟ್ಟೆ. ಐ ಆಮ್ ಅಗೇನ್ ಎಂಜಾಯಿಂಗ್ ದಿ ಚಿಕನ್. ನನ್ನ ಅಂಕಲ್ಗೆ ನಾನು ಹೇಳಿದೆ ಇವಾಗ, ಆ್ಯಕ್ಚುಲಿ ಅಂಕಲ್ ವಿಡಿಯೋ ಆನ್ ಮಾಡಿದ್ದೀನಿ ಅಂತ. ಆಮೇಲೆ ಅವರು ಮೆತ್ತಗೆ ನೋಡ್ತಾ ಇದ್ದಾರೆ. ನನ್ನ ಮಗ ಕೂಡ ನೋಡ್ತಾ ಇದ್ದ. ನನ್ನ ಹಸ್ಬೆಂಡ್ ನನ್ನ ಮುಂದಗಡೆ ಕೂತಿದ್ರು. ಆ್ಯಂಡ್ ಈಗ ನಾವು ಸ್ಟಾರ್ಟರ್ ಎಲ್ಲ ತಿಂದಿದ್ದೀವಿ. ಇನ್ನೊಂದು ಸ್ಟಾರ್ಟರ್ ಬರೋದು ಬಾಕಿ ಇದೆ. ಆ್ಯಂಡ್ ಮೇನ್ ಫುಡ್ ಕೂಡ ಆರ್ಡರ್ ಮಾಡಿದ್ವಿ, ಯಾಕಂದರೆ ತುಂಬ ಜನ ಬರ್ತಾ ಇದ್ರು. ಹಾಗಾಗಿ ಆಮೇಲೆ ನಾವು ಆರ್ಡರ್ ಕೊಟ್ಟು ತುಂಬ ಹೊತ್ತು ಕಾಯಿಸ್ತಾರೆ ನಮ್ಮನ್ನ ಅಂತ ಬೇಗ ನಾವು ಮೇನ್ ಫುಡ್ನ ಆರ್ಡರ್ ಮಾಡಿ ಇವಾಗ ನೆಕ್ಸ್ಟ್ ಸ್ಟಾರ್ಟರ್ಗೆ ಮತ್ತು ಮೇನ್ ಕೋರ್ಸ್ಗೆ ಅಂತ ವೇಟ್ ಮಾಡ್ಕೊಂಡು ಕೂತಿದ್ದೀವಿ. ಮೀನ್ ವೈಲ್ ತನಿಷ್ ಕೂಡ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನಾನು ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಆ್ಯಕ್ಚುಲಿ ಆಟಾಡು ಅಂತ ಹೇಳ್ತಿದ್ದ. ರೆಸ್ಟೋರೆಂಟಿಗೆ ಬಂದು ಯಾರಾದರೂ ಆಟ ಆಡ್ತಾರಾ ಅಂತ ನಾನು ಹೇಳ್ತಾ ಇದ್ದೆ. ನನಗೆ ಏನೋ ನಿನ್ನೆ ಒಂದು ಸ್ವಲ್ಪ ಅವನಿಗೆ ತುಂಬ ಇರಿಟೇಟ್ ಆಗ್ತಾಯಿತ್ತು. ಸುಮ್ಮನೆ ಕಿಷ್ತಿದ್ದ, ಸುಮ್ಮನೆ ಅಳ್ತಾ ಇದ್ದ. ತುಂಬ ಇರಿಟೇಟ್ ಮಾಡ್ದಾನೆ ನನಗೆ ಅವನು. ಆ್ಯಂಡ್ ನನ್ನ ತನಿಷ್ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಸಣ್ಣ ಹಾಯ್ ಆಯಿತಾ. ಆ್ಯಂಡ್ ಅದ್ರ ಜೊತೆಗೆ ಅಂಕಲ್ ಕೂಡ ನಿಮ್ಗೆ ಹಾಯ್ ಹೇಳ್ತಿದ್ದಾರೆ. ಇವರು ನನ್ನ ಹಸ್ಬೆಂಡ್ನ ಮಾವ, ಸೆಕೆಂಡ್ ಮಾವ ಇವರು. ಸೊ ಹಾಯ್ ಫ್ರಮ್ ಹಿಮ್ ಆಲ್ಸೋ. ಆ್ಯಂಡ್ ದಿಸ್ ಇಸ್ ಮೈ ಹಸ್ಬೆಂಡ್. ಪಿಂಕ್ ಕಲರ್ ಅಥವಾ ಪೀಚ್ ಕಲರ್, ಅದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಒಂದು ಹಾಯ್ ನನ್ನ ಹಸ್ಬೆಂಡ್ ಕಡೆಯಿಂದ. ಆ್ಯಂಡ್ ಎಗೇನ್ ಇವರು ಕೂಡ ನನ್ನ ಹಸ್ಬೆಂಡ್ನ ಲಾಸ್ಟ್ ಮಾವ, ಚಿಕ್ಕ ಮಾವ, 3ನೇ ಮಾವ, ಅವ್ರ ಕಡೆಯಿಂದನೂ ಒಂದು ಸಣ್ಣ ಹಾಯ್. ಆ್ಯಂಡ್ ದಿಸ್ ಇಸ್ ಚಿಕನಲ್ಲಿ ಏನು ನನಗೆ ಇದ್ರ ಹೆಸರು ಗೊತ್ತಿಲ್ಲ, ಬಟ್ ನನಗೆ ಇದು ಇಷ್ಟ ಆಗಿಲ್ಲ ಆ್ಯಕ್ಚುಲಿ. ಪೀನಟ್ ಬಟರ್ ಎಲ್ಲ ಹಾಕಿದ್ರು ಇದಕ್ಕೆ. ಐ ಡಿಂಟ್ ಲೈಕ್ ಇಟ್. ಒಂದು ಸ್ವಲ್ಪ ತಿಂದೆ, ಆಮೇಲೆ ನಾನು ಲಾಸ್ಟಲ್ಲಿ ಉಳಿದಿದ್ದನ್ನ ತನಿಷಿಗೆ ಕೊಟ್ಟೆ. ನಂಗೆ ಇಷ್ಟ ಆಗಿಲ್ಲ, ಅವ್ನಿಗೆ ಇಷ್ಟ ಆಯಿತು ಆ್ಯಕ್ಚುಲಿ. ಅವ್ನಿಗೆ ಈ ಥರ ಸ್ವೀಟ್ ಆಗಿ ಕೆಲವೊಂದು ಸಲ ಈ ಥರ ಪೀನಟ್ ಬಟರ್ ಎಲ್ಲ ಹಾಕಿದರೆ ಅವ್ನಿಗೆ ಇಷ್ಟ ಆಗುತ್ತೆ. ಸೊ ಅವ್ನಿಗೆ ಕೊಟ್ಟೆ. ನಾನು ನಿಜವಾಗ್ಲೂ ಇದೇನು ನನಗೆ ಇಷ್ಟ ಆಗಲಿಲ್ಲ. ಪೀನಟ್ ಬಟರ್ ಮತ್ತು ಚಿಕನ್ ಹೇಗಿರುತ್ತೆ ಕಾಂಬಿನೇಷನ್, ಜಸ್ಟ್ ಇಮ್ಯಾಜಿನ್. ನನಗೆ ಇಷ್ಟ ಆಗಲಿಲ್ಲ. ಬಟ್ ಬಾಕಿದೆಲ್ಲ ಫುಡ್ ಐಟಮ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು.
ಆ್ಯಂಡ್ ಈಗ ನಾವು ಜ್ಯೂಸ್ ಕೂಡ ಆರ್ಡರ್ ಮಾಡಿದ್ವಿ, ಯಾಕಂದರೆ ಸ್ವಲ್ಪ ಬಾಯಾರಿಕೆ ಆಗ್ತಾ ಇತ್ತು. ಹಾಗಾಗಿ ಎಲ್ಲರೂ ಜ್ಯೂಸ್ ಆರ್ಡರ್ ಮಾಡಿದ್ರು. ಬೇರೆ ಬೇರೆ ಥರ ಜ್ಯೂಸ್ ಆರ್ಡರ್ ಮಾಡಿದ್ರು ಆಯಿತಾ. ನಂಗೆ ಯಾವುದ್ರ ಹೆಸರು ಗೊತ್ತಿಲ್ಲ, ನಾನು ಅಷ್ಟು ಗಮನ ಕೊಡಲಿಲ್ಲ. ಬಟ್ ನಾನು ಮಾತ್ರ ಈ ಥರ ಮೆನ್ಯೂ ನೋಡಿಬಿಟ್ಟು ಬೇರೆ ಯಾವ್ದ್ಯಾವ್ದು ಜ್ಯೂಸ್ ಹೇಳಿಲ್ಲ, ಕನ್ಫ್ಯೂಷನ್ ಆಗುತ್ತೆ ಅಂತ ಬರೀ ಕೋಕ್ ಮಾತ್ರ ಹೇಳಿದೆ. ಆ್ಯಂಡ್ ಇಲ್ಲಿ ಅಂಕಲ್ ಜ್ಯೂಸಲ್ಲಿ ಬಂದಿದ್ದು ಕಿಟ್ ಕ್ಯಾಟ್ನ ತಿಂತಾ ಇದ್ದೀನಿ ನಾನು. ನನಗೆ ಕಿಟ್ ಕ್ಯಾಟ್ ಅಂದರೆ ತುಂಬ ಇಷ್ಟ. ದಿಸ್ ಇಸ್ ಮೈ ಫೇವ್ರೆಟ್ ಚಾಕ್ಲೇಟ್. ಊಟ ಮಾಡಿದ ಥರನೇ ಕಿಟ್ ಕ್ಯಾಟ್ನ ಚೆನ್ನಾಗಿ ತಿಂದ್ಬಿಡ್ತೀನಿ. ನನಗೆ ಅಷ್ಟಿಷ್ಟ ಕಿಟ್ ಕ್ಯಾಟ್ ಅಂದರೆ. ಸೊ ಅವ್ರ ಕಿಟ್ ಕ್ಯಾಟ್ ಹೇಗಿದ್ರು ತಿನ್ನಲ್ವಲ್ಲ, ನನ್ನ ಪಕ್ಕ ಕೂತಿದ್ರಲ್ಲ ಅಂಕಲ್, ಅವ್ರದ್ದು ಜ್ಯೂಸಲ್ಲಿ ಇದ್ದಿದ್ದು ಕಿಟ್ ಕ್ಯಾಟ್ನ ನಾನು ತಿಂತಾ ಇದ್ದೀನಿ. ಸೊ ಇದು ನನ್ನ ಹಸ್ಬೆಂಡ್ ಆರ್ಡರ್ ಮಾಡಿದ ಜ್ಯೂಸ್. ಐ ಆಮ್ ಸೊ ಸಾರಿ, ನನಗೆ ಯಾವ ಜ್ಯೂಸ್ ಹೆಸರು ಗೊತ್ತಿಲ್ಲ. ಅವ್ರನ್ನ ಕೇಳಿದೆ, ಚೆನ್ನಾಗಿತ್ತು ಅಂತ ಹೇಳಿದ್ರು ಎಲ್ಲರೂ, ಬಟ್ ಐ ಡಿಂಟ್ ವಾಂಟ್ ಟು ಟ್ರೈ. ಸೊ ಅದಕ್ಕೋಸ್ಕರ ಬರೀ ಕೋಕ್ ಹೇಳಿದೆ. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಐಟಮ್ ವಿ ಆರ್ಡರ್ಡ್. ನಾನ್, ಕೆಲವರು ಬಟರ್ ನಾನ್ ಹೇಳಿದ್ರು, ಕೆಲವರು ರೋಟಿ ಹೇಳಿದ್ರು, ಆ್ಯಂಡ್ ಒನ್ ಗ್ರೇವಿ. ಆ್ಯಂಡ್ ಇದೊಂದು ಲಾಸ್ಟಲ್ಲಿ ಅವ್ರು ಕೊಡ್ತಾರೆ. ದಿಸ್ ವಾಸ್ ರಿಯಲಿ ರಿಫ್ರೆಶಿಂಗ್. ಮೌತ್ ತುಂಬ ಒಳ್ಳೆ ರಿಫ್ರೆಶ್ಮೆಂಟ್ಸ್ ಇತ್ತು ಇದನ್ನು ತಿಂದಮೇಲೆ. ದಿಸ್ ವಾಸ್ ನೈಸ್. ಲಾಸ್ಟಲ್ಲಿ ಕೊಟ್ಟಿದ್ದಂಥ ಈ ಜೀರಾ, ಇಟ್ ವಾಸ್ ನೈಸ್. ಆ್ಯಂಡ್ ಮತ್ತೆ ಎಲ್ಲ ಊಟ ಮಾಡಿದ್ದಾಯ್ತು. ಇವಾಗ ನಮ್ಮ ಮನೆಗೆ ಹೊರಟಿದ್ದೀವಿ ಆಯಿತಾ. ಆ್ಯಂಡ್ ಲಾಸ್ಟಲ್ಲಿ ನಿಮಗೆ ಮತ್ತೆ ಈ ಕ್ರ್ಯಾಬ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಕ್ಕಳೆಲ್ಲ ಹೋಗಿ ಅಲ್ಲೇ ನಿಂತ್ಕೋತಾರೆ ಈ ಕ್ರ್ಯಾಬ್ನ ನೋಡೋದಕ್ಕೆ ಅಂತ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಇದು ನಾವು ಎಂಟರ್ ಆಗ್ತಾ ಈ ಥರದೊಂದು ಪಾತ್ವೇ ಇದೆ ರೆಸ್ಟೋರೆಂಟ್ಗೆ. ಇದೇನು ಫಸ್ಟ್ ಟೈಮ್ ಅಲ್ಲ ಅಂತ ಅನಿಸುತ್ತೆ ಈ ರೆಸ್ಟೋರೆಂಟ್ಗೆ ಬಂದಿರೋದು, ಸೆಕೆಂಡ್ ಟೈಮ್. ಬಟ್ ನಿಮಗೆ ಮಾತ್ರ ನಾನು ಫಸ್ಟ್ ಟೈಮ್ ತೋರಿಸ್ತಾ ಇರೋದು. ಸೈಡಲ್ಲಿ ಈ ಥರದ್ದೆಲ್ಲ ಪಾಟ್ಸ್ ಇಟ್ಟಿದ್ದಾರೆ, ಅದು ದೊಡ್ಡ ಪಾಟ್ಸ್. ಆ್ಯಂಡ್ ಈ ಸೈಡಲ್ಲಿ ಕೂಡ ಫುಲ್ಲಿ ಕವರ್ಡ್ ವಿತ್ ಗ್ರೀನ್. ಬಟ್ ನಿಮಗೆ ಕೆಳಗಡೆ ಒಂದು ಲೈಟ್ ಇದೆ, ಹಾಗಾಗಿ ನೀಟಾಗಿ ಕಾಣಿಸ್ತಿಲ್ಲ. ಇಟ್ ವಾಸ್ ನೈಸ್. ಎಂಟ್ರಿ ಒಂದು ವೇ ಇದೆಯಲ್ಲ, ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಎಂಟರ್ ಆಗಿದ ತಕ್ಷಣ ಈ ಥರದ್ದೊಂದು ಡ್ರಮ್ ಇದೆ, ಸರ್ಕಸ್ ಮಾಡ್ತಾ ಇದ್ದಾನೆ ತನಿಷ್ ಆ್ಯಕ್ಚುಲಿ. ಓಕೆ, ಡಿನ್ನರ್ ಎಲ್ಲ ಆಗಿದ್ದಾಯ್ತು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ನಾವು. ನಾನು ಪರ್ಸ್ ಸಿಕ್ಕಾಕೊಂಡಿದ್ದೆ ಇಲ್ಲಿ ಟೀ ಶರ್ಟ್ಗೆ. ಓ ಮೈ ಗಾಡ್, ವಿ ಆರ್ ಗೋಯಿಂಗ್ ಬ್ಯಾಕ್ ನಾ. ಎಸ್ ಅಲ್ಲ ತನಿಷ್, ಸಿ ಹಾಯ್. And day one essential thing. How was the food? Tell me, how was the food? Good. Oh my god, ನನ್ನ ಪರ್ಸನಲ್ ಟೀ ಶರ್ಟಿಗೆ ಸಿಕ್ಕಾಕೊಂಡಿದೆ. ನಾವು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಮತ್ತೆ ನಾಳೆ ಬೆಳಿಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಯ್ತಾ. ಇವಾಗ ನಾವೆಲ್ಲರೂ ಹೋಗ್ತೀವಿ, ಪಾರ್ಕಿಂಗ್ ಹತ್ರ ಕಾರ್ ನಿಲ್ಸಿದೀವಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ದ ಫುಡ್ ವಾಸ್ ಆ್ಯಕ್ಚುಲಿ ಗುಡ್. ಆ್ಯಂಡ್ ಕತ್ಲೆ ಇದೆ ತುಂಬ, ಪ್ಲೀಸ್ ಡೋಂಟ್ ಮೈಂಡ್. ಲೈಟ್ ಇಲ್ಲ ಇಲ್ಲಿ. ಓ ಮೈ ಗಾಡ್, ನಾನೇನು ಕಾಣಿಸ್ತಾ ಇಲ್ಲ. ಫುಡ್ ಮಾತ್ರ ಇಟ್ ವಾಸ್ ಸೂಪರ್, ಎಕ್ಸಲೆಂಟ್, ವೆರಿ ಟೇಸ್ಟಿ, ಚೆನ್ನಾಗಿತ್ತು. ಆ್ಯಂಡ್ ಇಟ್ಸ್ ಫುಲ್ ಡಾರ್ಕ್. ನಾಳೆ ಬೆಳಿಗ್ಗೆ ಮತ್ತೆ ಸಿಗ್ತೀನಿ. ಬಾಯ್. ಗುಡ್ ಮಾರ್ನಿಂಗ್, ನೆಕ್ಸ್ಟ್ ಡೇ ಇದು. ಆ್ಯಂಡ್ ಟುಡೇ ಇಸ್ ಥರ್ಸ್ಡೇ. ಟೈಮ್ ಇಸ್ ಇನ್ನೊಂದು ಸ್ವಲ್ಪದಲ್ಲಿ ಗುಡ್ ಆಫ್ಟರ್ನೂನ್ ಹೇಳಬೇಕು. ಟೈಮ್ 11 o'clock ಆಗ್ಬಿಟ್ಟಿದೆ. ಬೆಳಿಗ್ಗೆ ಆ್ಯಕ್ಚುಲಿ ಲೈಟಾಗಿ ಮಳೆ ಬರ್ತಾ ಇತ್ತು. ಮಳೆ ಇತ್ತು ನಿನ್ನೆ ಒಂದು 3 o'clock ಏನೋ ನನಗೊಂದು 2:33ಗೆ ಒಂದು ದೊಡ್ಡ ಗುಡುಗು ಸೌಂಡ್ ಕೇಳಿಸ್ತು. ಹೆದರ್ಕೊಂಡಿದ್ದೆ ನಾನು, ಇದ್ದೀನಿ ಈ ಥರ ಸೌಂಡ್ ಬರ್ತಾರೆ ಅಂತ. ಇಟ್ ವಾಸ್ ಗುಡುಗು. ಆಮೇಲೆ ಮತ್ತೆ 5 ನಿಮಿಷಕ್ಕೆ ಮಲಗಿದೆ. ಮಳೆ ಬಂತ ಇವಾಗ ಗೊತ್ತಾಗಿಲ್ಲ. ಬಟ್ ಬೆಳಿಗ್ಗೆ ನಾನು ಇದ್ದಾಗ ಒಂದು ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಇತ್ತು. ನಾನು ನಿದ್ದೆ ಬಂದರೆ ಹಾಗೆ. ಆ್ಯಕ್ಚುಲಿ ಯಾವ ಸೌಂಡ್ಗೂ ಇದೆಲ್ಲ ನಾನು ಅಷ್ಟು ಡೀಪಾಗಿ ನಿದ್ದೆ ಮಾಡ್ತೀನಿ. ಬಟ್ ನಿನ್ನೆ ಅಷ್ಟು ಜೋರಾಗಿ ಗುಡ್ಗುಡಿತ್ತು, ಹಾಗಾಗಿ ಎಚ್ಚರಿಕೆ ಆಯಿತು. ಇವಾಗ ಮಳೆ ಇತ್ತ ಬೆಳಿಗ್ಗೆ ಅಂತ ಅನಿಸ್ತಾ ಇದೆ. ಬೆಳಿಗ್ಗೆ ಎಲ್ಲರೂ ಕೊಡೆ ಹಿಡ್ಕೊಂಡು ಹೋಗ್ತಾ ಇದ್ರು. ಇವಾಗಲೂ ಕೊಡೆ ಹಿಡ್ಕೊಂಡಿದ್ದಾರೆ. ಯಾಕೆ ಅಂದರೆ ಆವಾಗಲೇ ಮಳೆ ಇತ್ತು, ಇವಾಗ ಬಿಸಿಲಿದೆ ಆ್ಯಂಡ್ ತುಂಬ ಶೆಕೆ ಆಗ್ತದೆ. ಓಕೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ದಸರಾದು ವ್ಲಾಗ್ ಮಾಡಿದ್ನಲ್ಲ, ನೋಡಿಲ್ಲ ಅಂದರೆ ನೋಡಿ. ಅದರಲ್ಲಿ ನಾನು ಹೇಳಿದೆ ಲೈಟಿಂಗ್ ತೋರಿಸ್ತೀನಿ ನಿಮಗೆ ಅಂತ. ನೀವು ಯಾರು ರಿಮೈಂಡೇ ಮಾಡಿಲ್ಲ. ಸೊ ಇವಾಗ ನಾನು ಕ್ಯಾಪ್ಚರ್ ಮಾಡಿರೋ ಲೈಟಿಂಗ್ನ ತೋರಿಸ್ತೀನಿ. ಆ್ಯಂಡ್ ಡೋಂಟ್ ಸ್ಕಿಪ್ ಪ್ಲೀಸ್, ನೋಡಿ ಆಯಿತಾ. ಯಾಕಂದರೆ 1/2 hour to 45 minutes ಕ್ಯಾಪ್ಚರ್ ಮಾಡಿರೋ ವಿಡಿಯೋ ಅದು. ಬಟ್ ನಿಮಗೆ ಫಾಸ್ಟ್ ಮೋಷನಲ್ಲಿ 2-3 minutesಲ್ಲೇ ತೋರಿಸ್ತೀನಿ. ಬಟ್ ನನ್ನ ಎಫರ್ಟ್ಸ್ ಇದೆ ಕ್ಯಾಪ್ಚರ್ ಮಾಡಿರೋದಕ್ಕೆ, ಅದಕ್ಕೋಸ್ಕರ ಲೈಟಿಂಗ್ನ ನೋಡ್ಕೊಂಡು ಬನ್ನಿ. ಓಕೆ, ಬನ್ನಿ. ಮಂಗಳೂರು ದಸರಾ ಟೈಮ್ನಲ್ಲಿ ಹೇಗೆಲ್ಲ ಲೈಟಿಂಗ್ ಹಾಕಿರ್ತಾರೆ ರೋಡಲ್ಲಿ ಅಂತ ತೋರಿಸ್ತೀನಿ ಆಯಿತಾ. ನೀವು ಲೈಟಿಂಗ್ನ ನೋಡ್ತಾ ಹೋಗಿ, ನಾನೊಂದು ಸ್ವಲ್ಪ ಮಾತಾಡ್ತಾ ಇರ್ತೀನಿ, ನನ್ನ ಮಾತನ್ನ ಕೂಡ ಕೇಳಿಸ್ಕೊಳ್ಳಿ. ದಸರಾಗೆ ಪ್ರತಿ ವರ್ಷ ಹೀಗೆ ಮಂಗಳೂರು ಅರ್ಧಕ್ಕರ್ಧ ಬರೀ ಲೈಟಿಂಗಲ್ಲಿ ತುಂಬಿರುತ್ತೆ. ಆ್ಯಂಡ್ ಜಗ ಅಂತ ಇರುತ್ತೆ. ಲೈಟಿಂಗ್ ಇಲ್ಲ ಅಂದರೆ ದಸರಾನೇ ಅಲ್ಲ ಅಂತ ಅನಿಸುತ್ತೆ. ನಾನು ಮದುವೆ ಆಗಿ ಫಸ್ಟ್ ಟೈಮ್ ಬಂದಾಗ ನನಗೆ ಮಂಗಳೂರಿನಲ್ಲಿ ಈ ಥರ ದಸರಾ ಮಾಡ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಸೊ ದಸರಾ ಬಂತಲ್ವಾ,
ಅಂದರೆ ತುಂಬ ಕಾದಿದ್ದೀನಿ. ನನ್ನ ಮದುವೆ ಆಗಿದ್ದು ಡಿಸೆಂಬರಲ್ಲಿ, ದಸರಾ ಆಗೋಗಿತ್ತು. ಸೊ ಡಿಸೆಂಬರಿಂದ ಅಕ್ಟೋಬರಿಗೆ ಬಂದಾಗ ತುಂಬ ಲಾಂಗ್ ಟೈಮ್ ಆಗಿತ್ತು. ಯಾರೂ ಹೇಳಿರಲಿಲ್ಲ ದಸರಾ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ, ಅಥವಾ ಅದ್ರ ಬಗ್ಗೆ ಯಾರೂ ಡಿಸ್ಕಷನ್ ಮಾಡಿಲ್ಲ. ಸೊ ನನಗೆ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ದಸರಾ ಬಂದಾಗ ನನ್ನ ಕರ್ಕೊಂಡು ಹೋಗಿದ್ದಾಗ ನನಗೆ ಆ ಲೈಟಿಂಗ್, ಆ ಪ್ರೊಸೆಷನ್, ಕುದ್ರೋಳಿನೆಲ್ಲ ನೋಡಿ ತುಂಬ ಶಾಕಿಂಗ್ ಆಗಿತ್ತು. ಆ್ಯಂಡ್ ಓ ಮೈ ಗಾಡ್, ಇಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರಾ ಅಂತ ಅನ್ನಿಸ್ತು. ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದೀನಿ ಆಯಿತಾ, ಮಂಗಳೂರಿನಲ್ಲಿ ಈ ಥರ ದಸರಾ ಮಾಡಿದ್ರೆ ಮೈಸೂರಲ್ಲಿ ಹೆಂಗೆ ಆಚರಿಸ್ಬೋದು ಆ್ಯಂಡ್ ಹೆಂಗಿರ್ಬೋದು ಲೈಟಿಂಗ್ ಅಂತ ನಾನು ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕಿಂತ ಡಬಲ್ ಟ್ರಿಪಲಲ್ಲಿ ಇರುತ್ತೆ ಮೈಸೂರಿನಲ್ಲಿ ಲೈಟಿಂಗ್ ಆ್ಯಂಡ್ ಸೆಲೆಬ್ರೇಷನ್ ಕೂಡ ಅದೇ ರೀತಿ ಇರುತ್ತೆ. ಟಿ ವಿನಲ್ಲಿ ನೋಡಿದ್ದೀನಿ, ಬಟ್ ರಿಯಲ್ ಆಗಂತೂ ನಾನು ನೋಡಲಿಲ್ಲ. ಸೊ ಇವಾಗ ಅದ್ರ ಸ್ಟ್ರೇಟ್ ಹೋದರೆ ಅದು ಕುದ್ರೋಳಿ ಕನೆಕ್ಟ್ ಆಗುತ್ತೆ, ಬಟ್ ನಾವು ಹೋಗಲಿಲ್ಲ ಸ್ಟ್ರೇಟ್, ಯಾಕಂದರೆ ಜನ ಇದ್ದರು. ಪ್ರೊಸೆಷನ್ ಇಲ್ಲದೇ ಆ ಥರ ಜನ ಇದ್ದರು. ಇನ್ನೇನಾದರೂ ಪ್ರೊಸೆಷನ್ ಇದ್ದರೆ ಯಾವ ಥರ ಇರ್ಬೋದು ಜಸ್ಟ್ ಇಮ್ಯಾಜಿನ್. ತುಂಬ ಜನಗಳಿರ್ತಾರೆ. ಆ್ಯಂಡ್ ಮಿಡ್ಲ್ ಆಫ್ ದ ರೋಡ್ ಅದೊಂದು ಇದೆಯಲ್ಲ, ರೋಡ್ ಎರಡು ಮಾಡೋದಕ್ಕೆ, ಒಂದು ರೋಡ್ನ ಎರಡು ಮಾಡೋದಕ್ಕೆ ಅಲ್ಲಿ ಮಿಡ್ಲಲ್ಲಿ ಇದೆಯಲ್ಲ ಕಂಬಗಳು, ಅಲ್ಲೆಲ್ಲ ಜನಗಳು ಕೂತಿರ್ತಾರೆ ಪ್ರೊಸೆಷನ್ ನೋಡೋದಕ್ಕೆ ಅಂತ. ಎಲ್ಲ ರೋಡಲ್ಲಿ ಫುಲ್ ಅಂದರೆ ಫುಲ್ ತುಂಬೋಗಿರ್ತಾರೆ. ಪಾರ್ಕಿಂಗ್ ಎಲ್ಲೆಲ್ಲೋ ಮಾಡಬೇಕು, ನಡ್ಕೊಂಡು ಹೋಗಬೇಕು, ಪ್ರೊಸೆಷನ್ ನೋಡಬೇಕು. ಓ ಮೈ ಗಾಡ್, ಒಟ್ಟಿನಲ್ಲಿ ಆ ಪ್ರೊಸೆಷನ್ ನೋಡಲೇಬೇಕು. ನಾವು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಗಾಡಿನ ಎಲ್ಲಿ ನಿಲ್ಸಿದ್ರು ಪರವಾಗಿಲ್ಲ, ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಹೋದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಪ್ರೊಸೆಷನ್. ಆಮೇಲೆ ಏನೆಲ್ಲ ಇತ್ತು, ಯಾವುದೆಲ್ಲ ಡ್ಯಾನ್ಸ್ ಇತ್ತು, ಯಾವ ಥರದ್ದೆಲ್ಲ ವೇಷ ಇತ್ತು, ಟೈಗರ್ ಡ್ಯಾನ್ಸ್, ಅದನ್ನೆಲ್ಲ ನೋಡ್ಕೊಂಡೇ ಬರಬೇಕು. ತುಂಬ ಲೇಟ್ ಆಗುತ್ತೆ. ನಾವು ದಸರಾ ಪ್ರೊಸೆಷನ್ ಇದ್ರೆ ಮನೆಗೆ ಬರೋದು ನಾವು ಒಂದು 12:30, 1 o'clock ಅಂತೂ ಡೆಫಿನೆಟ್ಲಿ ಆಗುತ್ತೆ. ಬಟ್ ಈ ವರ್ಷ ಬೇಗ ಬಂದಿದ್ದೀವಿ. ದಿಸ್ ಇಸ್ ದ ವೆರಿ ಫಸ್ಟ್ ಟೈಮ್. ಲಾಸ್ಟ್ ಇಯರ್ ಕೂಡ 11:30 ಆಗಿತ್ತು ಮನೆಗೆ ಬಂದಾಗ. ದೇವರಾದರೂ ಇದ್ರು ಪ್ರೊಸೆಷನಲ್ಲಿ, ಬಟ್ ಈ ವರ್ಷ ಇಲ್ಲ. ನಿಮಗೆ ಆ್ಯಕ್ಚುಲಿ ನಾನು ಪ್ರೊಸೆಷನ್ ತೋರಿಸ್ಬೇಕು ಅಂತ ಹೋಗಿದ್ದು. ಅಟ್ಲೀಸ್ಟ್ ದೇವ್ರನ್ನಾದರೂ ತೋರಿಸೋಣ ಅಂತ ಅಂದ್ಕೊಂಡು ಹೋದೆ. ಟೈಗರ್ ಡ್ಯಾನ್ಸ್ ಆದರೂ ಇರುತ್ತೆ ಅಂತ ಅಂದ್ಕೊಂಡು, ಅಂದರೆ ಪಿಲಿನಲ್ಲಿಕ್ಕೆ ಅದಾದರೂ ಇರುತ್ತೆ ಅಂತ ಅಂದ್ಕೊಂಡು ಹೋದೆ. ಬಟ್ ನೋಡೋದಕ್ಕೆ ಏನೂ ಸಿಗಲಿಲ್ಲ. ವೆರಿ ಸ್ಯಾಡ್ ಈ ವರ್ಷ. ಬಟ್ ಡೆಫಿನೆಟ್ಲಿ ಬರೋ ವರ್ಷ ಖಂಡಿತ ಇರುತ್ತೆ ಪ್ರೊಸೆಷನ್ ಅಂತ ನನಗೆ ಗೊತ್ತು. ಈ ಕೊರೋನಾ ಎಲ್ಲ ಹೋಗಿರುತ್ತೆ, ಇವಾಗ ಆಲ್ಮೋಸ್ಟ್ ಕಮ್ಮಿ ಆಗಿದೆಲ್ಲ. ನೆಕ್ಸ್ಟ್ ಇಯರ್ ಕೊರೋನಾನ ನಾವೆಲ್ಲರೂ ಮರ್ತೋಗ್ಬಿಡೋಣ, ಆ ಥರ ಮಾಡೋಣ. ಆ್ಯಂಡ್ ಬರೋ ವರ್ಷದಿಂದ ಎಲ್ಲ ಜಾತ್ರೆಗಳು, ಎಲ್ಲ ಪ್ರೊಸೆಷನ್ ಎಲ್ಲ ನಡೀಲಿ. ದಸರಾ ಪ್ರತಿ ವರ್ಷ ಹೇಗೆ ಗ್ರ್ಯಾಂಡಾಗಿ ನಡೀತಿತ್ತು, ಯಾವ ರೀತಿ ಪ್ರೊಸೆಷನ್ ನಡೀತಿತ್ತು, ಅದೇ ಥರ ನಡೀಲಿ ಅಂತ ನಾನಂತೂ ಸಿನ್ಸಿಯರಾಗಿ ಪ್ರೇ ಮಾಡ್ತಾ ಇದ್ದೀನಿ. ಪ್ಲೀಸ್ ನೀವು ಕೂಡ ಎಲ್ಲರೂ ಪ್ರೇ ಮಾಡಿ. ಆ್ಯಂಡ್ ಇವಾಗ ಮಂಗಳದೇವಿಗೆ ಹೋಗ್ತಾ ಇದ್ದೀವಿ. ಮಂಗಳದೇವಿ ರೋಡ್ಗೆಲ್ಲ, ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ಹಾಕಿದ ಲೈಟಿಂಗ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನಂಗೆ ತುಂಬ ಖುಷಿ ಆಯಿತು. ನೀವು ನೋಡ್ತಾ ಹೋಗಿ. ಆ್ಯಂಡ್ ಗಣೇಶ ಹಬ್ಬ ಕೂಡ ನನಗೆ ನೋಡಿದಾಗ ತುಂಬ ಖುಷಿ ಆಯಿತು. ಇದೇ ಥರ ಲೈಟಿಂಗ್ ಹಾಕಿರೋದಿಲ್ಲ, ದಸರಾಗೆ ಹಾಕಿದ ಥರನೇ ತುಂಬ ಲೈಟಿಂಗ್ ಹಾಕಿರೋದಿಲ್ಲ. ಬಟ್ ಗಣೇಶ ನೋಡೋದಕ್ಕೆ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಾವು ದಸರಾಗೆ ಹೇಗೆ ಫ್ಯಾಮಿಲಿಯವರು ದಸರಾನ ನೋಡೋದಕ್ಕೆ ಅಂತ ರಿಕ್ಷಾದಲ್ಲಿ ಕೂತ್ಕೊಂಡು ದಸರಾ ನೋಡ್ಕೊಂಡು ಬರ್ತೀವೋ, ಅದೇ ಥರ ಗಣೇಶ ಹಬ್ಬದ ಟೈಮ್ನಲ್ಲೂ ಅಷ್ಟೇ ನಾವೆಲ್ಲರೂ ಕೂತ್ಕೊಂಡು ಗಣೇಶನ ನೋಡೋದಕ್ಕೆ, ಎಲ್ಲ ದೇವಸ್ಥಾನದಲ್ಲಿ ಕೂರಿಸಿರೋ ಗಣೇಶನ ನೋಡೋದಕ್ಕೆ ಅಂತ ಇದೇ ಥರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗ್ತೀವಿ. ಸೊ ನೋಡೋಣ ಈ ವರ್ಷ ಅದೇನು ಕತೆ, ಗಣೇಶ ಹಬ್ಬದೆಲ್ಲ ಗೊತ್ತಾಗುತ್ತಲ್ಲ. ಹೋದರೆ ಡೆಫಿನೆಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಆ್ಯಂಡ್ ನೋಡಿ, ಲೈಟಿಂಗ್ ಮಿಡ್ಲಲ್ಲಿ ಹಾಕಿರೋ ಲೈಟಿಂಗ್ ನಂಗೆ ತುಂಬ ಇಷ್ಟ. ಅದೊಂಥರ ಈ ಥರ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಫೈನಲಿ ಇಲ್ಲಿ ಬಂದ್ವಿ. ಅಲ್ಲಿ ನೋಡಿ ದೂರದಲ್ಲಿ ಇಲ್ಲಿ ನೋಡಿ ರಥ ಕಾಣಿಸ್ತಾ ಇದೆ, ಮಂಗಳದೇವಿ ಪ್ರೊಸೆಷನ್ ಆಗಿತ್ತು ನಾವು ಹೋಗೋಷ್ಟರಲ್ಲಿ. ಸೊ ದಿಸ್ ವಾಸ್ ದಿ ಲೈಟಿಂಗ್ ಆಫ್ ಮ್ಯಾಂಗ್ಳೂರ್. ಲೈಟಿಂಗ್ ನೋಡ್ಕೊಂಡು ಬಂದ್ರಲ್ಲ, ಹೇಗೆ ಅನಿಸ್ತು? ಪ್ರತಿ ವರ್ಷ ನಮ್ಮ ಮಂಗಳೂರು ಹೀಗೆ ಇರುತ್ತೆ ಆಯ್ತಾ. ಇನ್ಮೇಲಿಂದ ನೀವು ನೋಡ್ತೀರಾ, ವರ್ಷನೂ ನನ್ನ ಜೊತೆಗೆ ದಸರಾನ ನೋಡ್ಕೊಂಡು ಬರ್ತೀರಾ ಇದೇ ರೀತಿ. ಆ್ಯಂಡ್ ಅದೇ ರೀತಿ ನೋಡ್ಬೇಕು ಅಂದ್ರೆ ನೀವೇನು ಮಾಡಬೇಕು ಗೊತ್ತಾ? ನೀವು ನನಗೆ ತುಂಬಾನೇ ಸಪೋರ್ಟ್ ಮಾಡಬೇಕು. ಎಲ್ರಿಗೂ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಗೆ ಯಾರಿಗೆಲ್ಲ ಗೊತ್ತು ನೋಡಿ ಅವರೆಲ್ರಿಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಹಿಟ್ ಲೈಕ್. ಆ್ಯಂಡ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್, ದಟ್ ಇಸ್ ರಾಂಗ್. ಕೆಳಗಡೆ ಬ್ಯೂಟಿಫುಲ್ ಆಗಿ ಸಬ್ಸ್ಕ್ರೈಬ್ ಅಂತ ಬರ್ದಿದ್ದಾರೆ, ಅದನ್ನ ಟಚ್ ಮಾಡಿಬಿಡಿ ಅಷ್ಟೇ, ಸಬ್ಸ್ಕ್ರೈಬ್ ಆಗ್ಬಿಡ್ತೀರಾ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಬೆಲ್ ಐಕನ್ ಸಿಗುತ್ತೆ, ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಆಯ್ತಾ, ಯಾಕಂದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮಿಸ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋಸ್ನು ನೋಡ್ಬೋದು. ಆ್ಯಂಡ್ ಮಿಸ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋಸ್ನು ಎಲ್ರಿಗೂ ಶೇರ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಇದೇ ರೀತಿ ನಿಮಗೋಸ್ಕರ ಪ್ರೀತಿಯಿಂದ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇನ್ಫಾರ್ಮೇಶನ್ ಕೊಡೋಕ್ಕಾದ್ರೆ ಅದನ್ನು ಕೂಡ ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಒಂದು ಮೋಟಿವೇಶನಲ್ ವಿಡಿಯೋ ಆಗಿರುತ್ತೆ. ಪ್ರೀತಿಯಿಂದ ಕಾಯ್ತಾ ಇರಿ, ನಾನು ಪ್ರೀತಿಯಿಂದ ವಿಡಿಯೋನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಮತ್ತೆ ಸಿಗ್ತೀನಿ ಮತ್ತೆ ಒಂದು ಬ್ಯೂಟಿಫುಲ್ ಆದಂಥ ವಿಡಿಯೋ ಜೊತೆಗೆ. ಎಲ್ರು ಟೇಕ್ ಕೇರ್ and bye.